ಹರಿವ ತೊರೆಗಳಲ್ಲಿ, ಕರೆವ ತುರುಗಳಲ್ಲಿ, ಬೆಳೆವ ಮರಗಳಲ್ಲಿ, ಹೊರುವ ಧರಣಿಯಲ್ಲಿ, ಹಿತ್ತಿಲಿನ ತುಳಸಿಯಲ್ಲಿ, ಹೊಸ್ತಿಲಿನ ದೀಪದಲ್ಲಿ, ಬೆಳೆವ ಧಾನ್ಯದಲ್ಲಿ, ಹೊಳೆವ ನಾಣ್ಯದಲ್ಲಿ ಮಾತೃಸ್ವರೂಪವನ್ನು ಕಂಡವರು ಭಾರತೀಯರು. ಅದರಲ್ಲೂ ಆಕಳು ನಮ್ಮೆಲ್ಲರಿಗೂ ಪಾವನವಾದಂತಹ ಪುಣ್ಯಜೀವಿ. ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ಒಂದು ಪೂಜ್ಯ ಸ್ಥಾನವಿದೆ. ವೇದ, ಪುರಾಣ, ಧರ್ಮಗ್ರಂಥಗಳು ಗೋಮಾತೆಯನ್ನು ಸಾರಿ ಸಾರಿ ಹೊಗಳಿವೆ. ಧಾರ್ಮಿಕ, ಆರ್ಥಿಕ, ಸಾಂಸಾರಿಕ, ಆಧ್ಯಾತ್ಮಿಕ, ಪಾರಮಾರ್ಥಿಕ ಎಲ್ಲ ದೃಷ್ಟಿಯಿಂದಲೂ ಆಕಳು ನಿತ್ಯ ಜೀವನದ ಪೂಜ್ಯ ಮತ್ತು ಉಪಯುಕ್ತ ವಸ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. ಇದಿಲ್ಲದೆ ಮಾನವನ ಜೀವನ ಸುಗಮವಾಗಿ ಸಾಗದು ಎಂಬುದು ಅನುಭವವೇದ್ಯವಾದಂತಹ ಮಾತು. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಈ ಮೂರು ಸುರವಸ್ತುಗಳು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುವುದೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದರೆ ಎಲ್ಲ ವೃಕ್ಷಗಳು ಕಲ್ಪವೃಕ್ಷ ಆಗಲಾರವು, ಎಲ್ಲ ಮಾಣಿಕ್ಯಗಳು ಚಿಂತಾಮಣಿಯಾಗದು. ಆದರೆ ನಮ್ಮ ನಂಬಿಕೆ ಪ್ರಕಾರ ಎಲ್ಲ ಗೋವುಗಳು ಕಾಮಧೇನುಗಳು. ಇದಕ್ಕಾಗಿಯೇ ಶಾಸ್ತ್ರದಲ್ಲಿ ಧೇನುನಾಮ ಸ್ಮಿತ ಮಧು ಎನ್ನಲಾಗಿದೆ. ಅಂದರೆ ಹಾಲು ಹಿಂಡುವ ಎಲ್ಲ ಗೋವುಗಳಲ್ಲಿ ನಾನು ಕಾಮಧೇನುವಿನ ರೂಪದಲ್ಲಿ ಇದ್ದೇನೆ ಎಂದರ್ಥ. ಕಲ್ಪವೃಕ್ಷ, ಚಿಂತಾಮಣಿಗಳು ಲೌಕಿಕ ಇಷ್ಟಾರ್ಥಗಳನ್ನು ಪೂರೈಸಬಲ್ಲವು, ಆದರೆ ಅವುಗಳನ್ನು ಪಡೆಯುವುದಷ್ಟು ಸುಲಭ ಸಾಧ್ಯವಲ್ಲ. ಆದರೆ ಗೋಮಾತೆಯ ಸೇವೆಯನ್ನು ಮನೆ ಮನೆಯಲ್ಲಿ ಎಲ್ಲರೂ ಮಾಡಲು ಸಾಧ್ಯವಿದೆ. ಗೋಮಾತೆಯ ಸೇವೆಯಿಂದ ಲೌಕಿಕ ಹಾಗೂ ಆಧ್ಯಾತ್ಮಿಕ ಸಿದ್ಧಿಗಳನ್ನು ಪಡೆಯಬಹುದು ಎಂಬುದು ಬಲ್ಲವರ ಮಾತು. ಮಹಾಭಾರತದಲ್ಲಿ ಅಮೃತಂ ಕಿಂ ಎನ್ನುವ ಯಕ್ಷನ ಪ್ರಶ್ನೆಗೆ ಯುಧಿಷ್ಠಿರ ಗಾವಾಮೃತ ಅರ್ಥಾತ್ ಆಕಲಿನ ಹಾಲು ಅಮೃತಕ್ಕೆ ಸಮಾನ ಎಂಬ ಒಂದಕ್ಷರದ ಉತ್ತರವನ್ನು ನೀಡಿದ್ದನು. ಕುಮಾರವ್ಯಾಸ ಭಾರತದಲ್ಲಿ ಮರ್ತ್ಯಾವಳಿಗೆ ಮಾತೆ ಯಾರು ಎಂಬ ಯಕ್ಷ ಪ್ರಶ್ನೆಗೆ ಧರ್ಮರಾಯನ ಉತ್ತರ ಮಾತಾರೂಪು ಗೋವುಗಳು. ಇಂತಹ ಪರಮ ಪಾವನವಾದ ಗೋವುಗಳ ಬಗ್ಗೆ ಗೀತೆಯಲ್ಲಿ ಶ್ರೀಕೃಷ್ಣ ಇದನ್ನೆಲ್ಲವೇ ಹೇಳಿದ್ದು. ಗಾವೋ ವಿಶ್ವಸ್ಯ ಮಾತರಃ ಮಾತರ ಸರ್ವಭೂತಾನ ಗಾವ ಸರ್ವಸುಖಪ್ರದ. ನಮ್ಮ ಪುರಾಣಗಳ ಕಲ್ಪನೆಯ ಪ್ರಕಾರ ಕಾಮಧೇನು, ನಂದಿನಿ, ಸುರಭಿ, ಕಪಿಲೆಗಳೆನ್ನ ದೇವದೇನುಗಳು ಬೇಡಿದನ್ನು ನೀಡುವ ಮಾತೃಸ್ವರೂಪಿಗಳು. ಸತ್ಯಸಂಧತೆಯಿಂದ ಹುಲಿಗೆ ಪ್ರಾಣ ನೀಡಲು ಹೋಗಿ ಕೂಳ ವ್ಯಾಘ್ರನ ಮನಪರಿವರ್ತನೆ ಮಾಡಿದ ಅಜ್ಞಾತ ಕವಿಯ ಕಾಲ್ಪನಿಕ ದೇನು ಪುಣ್ಯಕೋಟಿಯ ಕತೆ ಕೇಳದವರೇ ವಿರಳ. ಮನ ಮುಟ್ಟುವ, ಹೃದಯವನ್ನು ತಟ್ಟುವ ಪುಣ್ಯಕೋಟಿಯ ಹಾಡು ನಿತ್ಯ ನೂತನವಾಗಿಯೇ ಇದೆ. ಒಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು, ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ತನ್ನ ಅಂಗಾಂಗಗಳಲ್ಲಿ ದೇವಾನು ದೇವತೆಗಳಿಗೆ ಸ್ಥಾನ ನೀಡಿದ್ದಾಳಂತೆ ಗೋಮಾತೆ. ಪುರಾಣಗಳ ಪ್ರಕಾರ ತಲೆಯ ಮಧ್ಯದಲ್ಲಿ ಈಶ್ವರ, ಹಣೆಯ ತುದಿಯಲ್ಲಿ ಪಾರ್ವತಿ, ಮೂಗಿನಲ್ಲಿ ಸ್ಕಂದ, ಕೋಡಿನ ಮೂಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು, ಕೋಡಿನ ತುದಿಯಲ್ಲಿ ತೀರ್ಥಗಳು, ಕಿವಿಯಲ್ಲಿ ಅಶ್ವಿನಿ ಕುಮಾರರು, ಕಣ್ಣುಗಳಲ್ಲಿ ಸೂರ್ಯಚಂದ್ರರು, ನಾಲಿಗೆಯಲ್ಲಿ ವರುಣ, ಗಂಡಸ್ಥಳದಲ್ಲಿ ಮಾಸ ಮತ್ತು ಪಕ್ಷ ದೇವತೆಗಳು, ತುಟಿಯಲ್ಲಿ ಸಂಧ್ಯಾ ದೇವತೆ, ಕುತ್ತಿಗೆಯಲ್ಲಿ ಇಂದ್ರ,
ಹೃದಯದಲ್ಲಿ ದೇವಗಣಗಳು, ತೊಡೆಯಲ್ಲಿ ಧರ್ಮದೇವತೆಗಳು, ಗೊರಸಿನಲ್ಲಿ ಗಂಧರ್ವರು, ಗೊರಸಿನ ತುದಿಯಲ್ಲಿ ಸರ್ಪದೇವತೆಗಳು, ಗೊರಸಿನ ಪಕ್ಕದಲ್ಲಿ ಅಪ್ಸರೆಯರು, ಬೆನ್ನಿನಲ್ಲಿ ಏಕಾದಶ ರುದ್ರರು, ಸಂದುಗಳಲ್ಲಿ ಅಷ್ಟವಸುಗಳು, ಬಾಲದಲ್ಲಿ ಸೋಮದೇವತೆ, ಹೊಟ್ಟೆಯಲ್ಲಿ ದ್ವಾದಶ ಆದಿತ್ಯರು, ರೋಮಗಳಲ್ಲಿ ಮುಕ್ಕೋಟಿ ದೇವತೆಗಳು, ಗೋಮೂತ್ರದಲ್ಲಿ ಗಂಗೆ, ಗೋಮಯದಲ್ಲಿ ಯಮುನೆ, ಹಾಲಿನಲ್ಲಿ ಸರಸ್ವತಿ, ಸ್ತನದಲ್ಲಿ ಚತುರ್ಸಾಗರಗಳು, ಬುಧದಲ್ಲಿ ಲಕ್ಷ್ಮಿ ನೆಲೆಸಿದ್ದಾರೆ ಎನ್ನುವುದು ಆಸ್ತಿಕ ಬಂಧುಗಳ ನಂಬಿಕೆ. ಅದೇ ರೀತಿ ಜನಪದ ಕಲೆಗಳಾದ ಯಕ್ಷಗಾನದಲ್ಲಿ, ನಾಟಕದಲ್ಲಿ ದೇನುಗಳ ಮಹತ್ವವನ್ನು ಸಾರುವ ಕಥಾವಸ್ತುಗಳಿರುವುದರಿಂದ ಜನಸಾಮಾನ್ಯನು ದೇನುಗಳ ಮಹಾತ್ಮೆಯನ್ನು ತಿಳಿದುಕೊಳ್ಳುವಂತಾಗಿದೆ. ಹೇವರಿಸದೆ ಸೂರ್ಯ ಕುಡಿದು ದೇವರನ್ನು ಹಳಿಯುತ್ತ ಈಶ್ವರನ ವಾಹನ ನಂದಿ, ಅಂದರೆ ವೃಷಭ ಅಥವಾ ಹೋರಿ. ಎಲ್ಲ ಶಿವಾಲಯಗಳ ನಮಸ್ಕಾರ ಮಂಟಪದಲ್ಲಿ ಇಂದಿಗೂ ನಾವು ನಂದಿಯ ಮೂರ್ತಿಯನ್ನು ಕಾಣುತ್ತೇವೆ. ನಂದಿಯ ಕಿವಿಯಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಹೇಳಿಕೊಂಡರೆ ಈಶ್ವರನ ಮುಖಾಂತರ ಅದು ಬೇಗನೆ ಈಡೇರುತ್ತದೆ ಎಂಬುದು ಹಿಂದೂಗಳ ನಂಬಿಕೆ. ಗೊಲ್ಲರ ಕೂಟದಲ್ಲಿ ಯಾದವ ವಂಶದಲ್ಲಿ ಹುಟ್ಟಿದ ಶ್ರೀಕೃಷ್ಣ ಬಲರಾಮರ ಜೊತೆ ಗೋವುಗಳ ಸಂಬಂಧ ಹಾಸುಹೊಕ್ಕಾಗಿದ್ದನ್ನು ನಾವು ಓದುತ್ತೇವೆ. ಬಲರಾಮನ ಕೈಯ ಆಯುಧಗಳೇ ರೈತಾಪಿ ವರ್ಗದವರಿಗೆ ಅವಶ್ಯವಾಗಿರುವ ನೇಗಿಲು ಮತ್ತು ಒನಕೆ. ಹಾಗಾಗಿಯೇ ಅವನು ಹಲಧರ, ಮುಸಲಧರ, ರೈತಾಪಿ ಜನರಿಗೆ ಮಾದರಿ. ಗೋವುಗಳ ಜೊತೆಯಲ್ಲಿ, ಗೋಪಾಲಕರ ಜೊತೆಯಲ್ಲಿ ಕೃಷ್ಣ ತೋರಿಸಿದ ಪವಾಡ, ಬಾಲಲೀಲೆಗಳು ದಾಸವರೇಣ್ಯರ ಗೀತೆಗಳಲ್ಲಿ ಅನುರಣಿಸುವುದನ್ನು ನಾವು ಕೇಳುತ್ತೇವೆ. ಅಕ್ಬರನೊಮ್ಮೆ ಪುತ್ರರಲ್ಲಿ ಯಾರ ಪುತ್ರ ಶ್ರೇಷ್ಠ ಎಂಬ ಪ್ರಶ್ನೆಗೆ ಬೀರಬಲ್ಲನಿತ್ತ ಉತ್ತರ, ಪುತ್ರರಲ್ಲಿ ಗೋಮಾತೆಯ ಪುತ್ರನೇ ಶ್ರೇಷ್ಠ. ಅತ್ಯಂತ ಸಮರ್ಪಕ ಉತ್ತರ ಅಂತ ಎನಿಸುತ್ತಿದೆ ಅಲ್ವೇ? ಯಾಕಂದರೆ ಗೋಪುತ್ರನಿಲ್ಲದೆ ನಮ್ಮ ವ್ಯವಸಾಯ ಸಾಧ್ಯವಿಲ್ಲ. ಒಕ್ಕಲುತನ ಉತ್ತಮ ಪ್ರೀತಿಯಿಂದ ನಡೆಯಬೇಕಾದರೆ, ಜನರು ಆರೋಗ್ಯಪೂರ್ಣವಾಗಿ ಇರಬೇಕಾದರೆ ದನಗಳು ಗಟ್ಟಿಮುಟ್ಟಾಗಿ ಹೆಚ್ಚೆಚ್ಚು ಹಾಲು ಕೊಡುತ್ತಿರಬೇಕು. ಉಲುಮೆ, ಬಿತ್ತನೆ, ಸಾಗಣೆ, ಎಡೆಕುಂಟೆ, ಧಾನ್ಯ ವಿಂಗಡಣೆ, ಗಾಣ ತಿರುಗಿಸುವಿಕೆ, ಇದಕ್ಕೆಲ್ಲಕ್ಕೂ ಉಪಯೋಗವಾಗುವ ಗೋಪುತ್ರರು ರೈತನ ಅತ್ಯಂತ ನಿಕಟ ಸಹಚರರು. ಇದನ್ನೇ ಕವಿ ಎತ್ತು ಎರಡು ಇವನ ಜೊತೆಗೆ ಕೂಡಿ ದುಡಿಯುವ ಗೆಳೆಯರು, ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆಯುವರು ಎಂದಿರಬೇಕು. ಇಷ್ಟು ಸಾಲದೆಂಬಂತೆ ಕೆಲವು ಜನಾಂಗದವರಿಗೆ ಇದು ಒಡಲು ತುಂಬಿಸಬಲ್ಲ ತುತ್ತಿನ ಚೀಲ. ಯಾವುದೋ ದೇಗುಲಕ್ಕೆ ಬಿಟ್ಟ ಗಂಡು ಕರುವನ್ನು ಪಡೆದು ಸಾಕಿ ಬುದ್ಧಿ ಕಲಿಸಿ ಮನೆ ಮನೆಗೆ ಬಂದು ಬಸವಣ್ಣನನ್ನು ಕುಣಿಸುವ ಮುಖಾಂತರ ಸಂಪಾದಿಸಿ ಬದುಕುವ ವರ್ಗಗಳನ್ನು ನಾವು ನೋಡಿದ್ದೇವೆ. ಹೀಗಾಗಿ ಪುತ್ರರಲ್ಲಿ ಗೋಪುತ್ರರೇ ಶ್ರೇಷ್ಠರೆಂಬುದನ್ನು ಯಾವುದೇ ತಕರಾರಿಲ್ಲದೆ ಒಪ್ಪಿಕೊಳ್ಳಬೇಕಾದಂತಹ ಸಾರ್ವತ್ರಿಕ ಸತ್ಯ ಎನಿಸುವುದಿಲ್ವೇ? ನಾವು ಹೊಲದಲ್ಲಿ ಬೆಳೆದ ಮೇವು, ದಂಟು, ಸೊಪ್ಪು, ಹೊಟ್ಟು, ನುಚ್ಚು, ತೌಡು ಮೊದಲಾದ ನಮಗೆ ಅಷ್ಟಾಗಿ ಉಪಯುಕ್ತವಲ್ಲದ ಆಹಾರವನ್ನು ತಿಂದು ಅಮೃತ ಸದೃಶವಾದ ಹಾಲನ್ನು ನಮಗೆ ಈವ ದನಗಳನ್ನು ಗೋಮಾತೆ ಎನ್ನದೆ ಬೇರೆ ಏನೆನ್ನಬೇಕು ಹೇಳಿ? ತಾವು ತಿಂದ 45% ಆಹಾರವನ್ನು ಜೀವನಾಧಾರಣೆಗೆ ಉಪಯೋಗಿಸಿ 55% ಹಾಲಿಗಾಗಿ ವಿನಿಯೋಗಿಸುವ ದನಗಳನ್ನು ನಾವು ಸಾಕಿದರೆ ಅದು ನಮ್ಮನ್ನು ಸಾಕುತ್ತವೆ. ಗಾವೋ ರಕ್ಷತಿ ರಕ್ಷಿತಃ. ಯಾವ ಮನೆಯಲ್ಲಿ ಗೋವುಗಳು ದುಃಖಿಯಾಗಿರುತ್ತವೆಯೋ ಅಂತಹ ಮನುಷ್ಯರಿಗೆ ನರಕ ಪ್ರಾಪ್ತಿಯಾಗುತ್ತದೆ. ಇದನ್ನೇ ಯಗೃಹೇ ದುಃಖಿತಾ ಗಾವ ಸಯಾತಿ ನರಕಾನರಹ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಭೂಮಿ ಎಂಬ ಬಾಡಿಗೆ ಮನೆಗೆ ಮನುಷ್ಯರಾಗಿ ನಾವು ಬಂದಿದ್ದಕ್ಕೆ ಪ್ರತಿಯಾಗಿ ನಾವು ದೇವರಿಗೆ ಸಲ್ಲಿಸಬೇಕಾದ ಬಾಡಿಗೆಯೇ ಮುಖಪ್ರಾಣಿಗಳ ಸೇವೆ. ಇದೇ ಹಿಂದೂ ಧರ್ಮದ ಸಾರ, ಸಂಸ್ಕೃತಿ. ಹಿಂದಿನ ಕಾಲದಲ್ಲಿ ಭಾರತದ ಋಷಿಗಳು, ರಾಜ ಮಹಾರಾಜರು ಮತ್ತು ಶ್ರೀಮಂತರು ದೊಡ್ಡ ದೊಡ್ಡ ಗೋಶಾಲೆಗಳನ್ನು ಇಟ್ಟಿದ್ದರು. ಆ ಕಾಲದಲ್ಲಿ ಗೋಧನವೇ ಸಂಪತ್ತಾಗಿತ್ತು. ಭಗವಾನ್ ಶ್ರೀಕೃಷ್ಣನ ಸಾಕು ತಂದೆ ನಂದಗೋಪನ ಹತ್ತಿರ 9 ಲಕ್ಷ ದನಗಳ ಹಿಂಡು ಇತ್ತೆಂದು, ಭಗವಾನ್ ಬುದ್ಧನ ಕಾಲದಲ್ಲಿ ಬಹುದೊಡ್ಡ ಧನಿಕ ಧನಂಜಯನ ಹತ್ತಿರ ಗೋ ಸಂಪತ್ತು 6 ಮೈಲಿ ಉದ್ದ 140 ಮೊಳ ಅಗಲಕ್ಕೆ ವಿಸ್ತಾರವಾಗಿತ್ತೆಂದು ಉಲ್ಲೇಖಿಸಲಾಗಿದೆ. ಮಹಾವೀರನ ಶಿಷ್ಯರಾದ ಮಹಾಶಹುಲಕನ ಹತ್ತಿರ 80,000 ಆಕಳುಗಳು, ಚಂಪಾದ ಕಾಮದೇವ, ಕಾಶಿಯ ಸೂರದೇವ, ಕೆಂಪಲಿಯ ಕುಂಡಕೋಕಿಲ, ಚುಲಶಾಟಕರೆಂಬವರ ಹತ್ತಿರ 60,000ಕ್ಕೂ ಮಿಕ್ಕಿದ ಗೋಸಂಪತ್ತು ಇತ್ತೆಂದು ಜೈನ ಪುರಾಣಗಳು ಸಾರುತ್ತಿವೆ. ಅಂದರೆ
ಎಲ್ಲ ಧರ್ಮಗಳಲ್ಲೂ ಗೋವುಗಳಿಗೆ ವಿಶೇಷವಾದ ಸ್ಥಾನಮಾನ ಪ್ರಾಚೀನ ಕಾಲದಿಂದಲೂ ಲಭ್ಯವಿತ್ತು. ಆದರೆ ಇಂದು ರಾಸುಗಳಿರುವ ಮನೆಗೆ ಹೆಣ್ಣು ಕೊಡುವುದಿಲ್ಲ ಎಂಬ ಮಟ್ಟಕ್ಕೆ ನಾಗರಿಕತೆ ಬಂದು ನಿಂತಿದೆ ಎಂದರೆ ಜಗತ್ತಿಗೆ ಸಂಸ್ಕೃತಿಯ ಪಾಠ ಹೇಳಿದ ನಾವು ಎತ್ತ ಸಾಗುತ್ತಿದ್ದೇವೆ. ಪ್ರಾಚೀನ ಕಾಲದಿಂದಲೂ ಪ್ರತಿಯೊಂದು ಗ್ರಾಮದಲ್ಲಿ ಗೋವುಗಳಿಗಾಗಿ ಗೋಮಾಳ ಅಥವಾ ಗೋಚರ ಎಂಬ ಮೀಸಲು ಜಮೀನಿತ್ತು. ಹಿಂಡು ಹಿಂಡಾಗಿ ದನಗಳು ಮೇಯುವ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ಸ್ವಚ್ಛಂದವಾಗಿ ಹೊಟ್ಟೆ ತುಂಬ ಮೇದು ಉಲ್ಲಾಸದಿಂದ ತಮ್ಮೊಳಗೆ ಆಟ ಆಡುವ ದೃಶ್ಯ ನೇತ್ರಾನಂದವಾಗಿತ್ತು. ಇನ್ನು ಮುಂದಿನ ಪೀಳಿಗೆಗೆ ಇಂತಹ ದೃಶ್ಯಗಳು ದುರ್ಲಭವಾದೀತು. ಯಾಕೆಂದರೆ ಇಂದು ಆಕಳುಗಳ ಸಂಖ್ಯೆಯೂ ಕಡಿಮೆ, ಗೋಮಾಳ ಗೋಚರಗಳು ಅಕ್ರಮ ಸಕ್ರಮ ಒತ್ತುವರಿಯಂಥ ಕಾನೂನಿನ ಅಡಿಯಲ್ಲಿ ಉಳ್ಳವರ ಪಾಲಾಗಿದ್ದು ವಿಪರ್ಯಾಸ. ದುಮ್ಮುದ ಕಾಲಡು ಪೆತ್ತಲೆಗೆ ಮೇವರ ಬಂಡ ಭಾರಿ ಮಲ್ಲ ಜಾಗಿತ್ತಿಂಡು ಒಂಜಿ ನಾರಾಯಣ ಇಲ್ಲದಾಕಲು ಪುರ ಸೇರ್ದು ಬೊಟ್ಟು ಕಂಡ ಪುರ ತೀರ್ದು ಪೆತ್ತಲೆಂಡು ಪುರ ಮೇಪ ಒಂದಿತ್ತೇರು. ಪ್ರಾಚೀನ ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಗೋವಿಗೊಂದು ಪೂಜ್ಯ ಸ್ಥಾನಮಾನವಿದೆ. ಜಗತ್ತಿನ ಕಲ್ಯಾಣಕ್ಕಾಗಿ ಗೋವು ಅಪರಿಮಿತವಾದಂತಹ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಗೋಮಾತೆಯಿಂದ ಮಾನವನಿಗೆ ಆದಷ್ಟು ಉಪಕಾರ ಬೇರೆ ಯಾವ ಪ್ರಾಣಿಯಿಂದಲೂ ಆಗಿರದು. ಇದನ್ನೇ ಸರ್ವಜ್ಞ ಕವಿ ತುರುಕರಿಲ್ಲದ ಊರು ನರಕ ಬಾಜನವಕ್ಕು, ತುರು ಕರೆದರೆ ಉಣಲುಂಟು ಜಗಕ್ಕೆಲ್ಲ, ತುರುಕರೇ ದೈವ ಸರ್ವಜ್ಞ ಎಂದು ಆಕಳಿನ ಮಹಿಮೆಯನ್ನು ಕೊಂಡಾಡಿದ್ದಾನೆ. ಆಕಳು ಪರಿಪೂರ್ಣವಾದ ಆಹಾರ ಹಾಲನ್ನು ಕೊಟ್ಟು ಆಹಾರೋತ್ಪನ್ನಕ್ಕೆ ಬೇಕಾದ ಗೊಬ್ಬರವನ್ನು ನೀಡುವುದರ ಮೂಲಕ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಈ ಪ್ರಕಾರ ಗೋಮಾತೆ, ಭೂಮಾತೆ ಮತ್ತು ರೈತರ ಸಮನ್ವಯತೆಯಿಂದ ಜಗತ್ತಿನಲ್ಲಿ ಶಾಂತಿ, ಸುಖ, ಸಮೃದ್ಧಿ ನೆಲೆಸಿದೆ. ಭೂಪುತ್ರ ಅರ್ಥಾತ್ ಮಣ್ಣಿನ ಮಗ ರೈತ ಮತ್ತು ಗೋಪುತ್ರರ ಶ್ರಮದಿಂದ ನಾವಿಂದು 3 ಹೊತ್ತು ಅನ್ನ ಉಣ್ಣುತ್ತಿದ್ದೇವೆ. ಇವರಿಗೊಂದು ಸಲಾಂ ಎನ್ನದಿದ್ದರೆ ನಾವು ಕೃತಜ್ಞರು ಎನಿಸಿಕೊಳ್ಳುವುದಿಲ್ವೇ? ಸಿಂಧೂ ಕಣಿವೆಯ ಹರಪ್ಪ ಮೊಹೆಂಜೊದಾರ ಪ್ರಾಚೀನ ನಾಗರಿಕತೆಯಿಂದ ದೃಷ್ಟಿನೆಟ್ಟಾಗಲು ಗೋಮುದ್ರಿಕೆಗಳು ಹಾಗೂ ಆಕಳ ಚಿತ್ರಗಳು ಸ್ಪಷ್ಟವಾಗಿದ್ದು, ಸಹಸ್ರಾರು ವರ್ಷಗಳಿಂದಲೂ ಪಶುಪಾಲನೆ ಭಾರತೀಯರ ಮುಖ್ಯ ಕಸುಬಾಗಿತ್ತು ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ. ಆದಿ ಮಾನವನು ಮೊದಲು ಕಾಡು ಪ್ರಾಣಿಗಳ ಜೊತೆಯಲ್ಲಿ ಪೊಟರೆ ಗುಹೆಯಲ್ಲಿ ವಾಸಿಸುತ್ತಿದ್ದ. ಸಾಮಾಜಿಕ ಜೀವನ ಅವನಿಗೆ ಗೊತ್ತಿರಲಿಲ್ಲ. ಕಾಲ ಸರಿದಂತೆ ಕಾಡು ಮಾನವ ನಾಗರಿಕನಾದ. ಇಂದಿನ ಸುಧಾರಿಸಿದ ಸಾಕು ಪ್ರಾಣಿಗಳು ಸಹ ಒಂದು ಕಾಲಕ್ಕೆ ಕಾಡು ಪ್ರಾಣಿಗಳಲ್ಲಿ ಅಡವಿಯಲ್ಲಿದ್ದವು. ಇವುಗಳಲ್ಲಿ ಮೆಲುಕು ಹಾಕುವ, ಕಾಲಿನ ಗೊರಸು ಸೀಲಾಗಿರುವ, ಕೊಂಬುಗಳಿರುವ ಪ್ರಾಣಿಗಳನ್ನು ಜೋವಿಡಿ ಕುಟುಂಬದ ಪ್ರಾಣಿಗಳು ಎನ್ನುತ್ತಾರೆ. ಕಾಡೆತ್ತು, ಗೌರ, ಕಡವೆ, ಯಾಕ್, ಆಂಟಿಲೋಪ್, ಚಿಟಾಲ್, ಜಿಂಕೆ, ನೀಲಗಾಯಿ, ಹರಿಣ, ಸಾಂಬಾರ್ ಮೊದಲಾದವುಗಳು. ದನಗಳು ಹೇಗೆ ವಿಕಾಸಗೊಂಡವು ಎಂಬ ವಿಷಯ ಇನ್ನೂ ತಿಳಿಯದಂತಹ ಒಂದು ರಹಸ್ಯ. ಕಾಡು ದನಗಳು, ಆಂಟಿಲೋಪ್, ಸಾರಂಗ, ನೀಲಗಾಯಿ ಇವೆಲ್ಲ ಒಟ್ಟಾಗಿ ಕೂಡಿ ದನಗಳು ವಿಕಾಸಗೊಂಡಿವೆ ಎಂಬುದು ಕೆಲವರ ಅಭಿಪ್ರಾಯ ಅಷ್ಟೇ. ನೇಗಿಲ ಗೆರೆಯೇ ತೋರುವುದೆನಗೆ ಮುಕ್ತಿಯ ಹಾದಿಯನ್ನು ಎಂದು ನಂಬಿದ ಬಡ ರೈತ ಯಾಂತ್ರಿಕ ಯುಗದಲ್ಲೂ ಹೊಲಮನೆಯ ಕೆಲಸವನ್ನು ದನ ಎತ್ತುಗಳ ಸಹಾಯದಿಂದ ಮಾಡುತ್ತಿದ್ದಾನೆ. ಒಂದು ವೇಳೆ ಪರಾಧೀನನಾದರೆ ನಾಳೆಗೆ ನೇಗಿಲು, ಗೊಬ್ಬರ, ಹಾಲು, ತುಪ್ಪ, ಬೆಣ್ಣೆಗೆ ಬೇರೆಯವರಿಗೆ ಕೈಯೊಡ್ಡಬೇಕಾಯಿತು. ಭಾರತ ದೇಶದಲ್ಲಿರುವ ದೇಶೀ ತಳಿಗಳನ್ನು ಸಂರಕ್ಷಿಸುವುದರ ಜೊತೆಗೆ ಅವುಗಳ ಪರಿಪಾಲನೆಯನ್ನು ನಾವು ವೈಜ್ಞಾನಿಕ ನೆಲೆಯಲ್ಲಿ ಮಾಡಬೇಕಾಗಿದೆ. ಕರ್ನಾಟಕದ ಅಮೃತಮಹಲ್, ಹಳ್ಳಿಕಾರ್ ಹಾಗೂ ಕಿಲಾರಿ ಜಾತಿಯ ದನಗಳು ತಮ್ಮ ವೇಗ, ಚುರುಕು ಮತ್ತು ಸಹಿಷ್ಣುತೆ, ಹುಮ್ಮಸ್ಸು ಇವುಗಳಿಂದ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿವೆ. ಇವುಗಳ ಜೊತೆಗೆ ಗುಜ್ಜಮಾವು, ಬೆಟ್ಟದಪುರದ ದನಗಳು ಒಕ್ಕಲುತನಕ್ಕೆ, ಚಕ್ಕಡಿ ಸಾರಿಗೆಯ ಕೆಲಸಕ್ಕೆ ಪ್ರಖ್ಯಾತ. ಅದಕ್ಕಾಗಿ ಕರ್ನಾಟಕದ ರೈತ ಜನರು ಹೆಚ್ಚಾಗಿ ಹೋರಿಗಳನ್ನು ನೆಚ್ಚಿಕೊಂಡಿದ್ದಾರೆ. ಕೃಷ್ಣಾ ತೀರದ ದನಗಳು, ಕೃಷ್ಣಾ ಮತ್ತು ಮಲಪ್ರಭಾ ನದಿ ತೀರಗಳು ಇವುಗಳ ಮೂಲ ತಾಣವಾಗಿದೆ. ಇವುಗಳನ್ನು ಹೊಳೆಸಾಲ ದನಗಳು ಎಂದು ಕರೆಯುತ್ತಾರೆ. ಇವುಗಳನ್ನು ಕರ್ನಾಟಕದ ಬೆಳಗಾವಿ, ಚಿಕ್ಕೋಡಿ, ಚಿಂಚಲಿ, ಬಿಜಾಪುರದ ಭಾಗದಲ್ಲಿ ಕಾಣಬಹುದು. ಇವು ಉಲುಮೆ ಹಾಗೂ ಹೆಚ್ಚು ಭಾರ ಎಳೆಯಲು ಶಕ್ತಿ ಇರುವ ತಳಿಗಳು. ದೇವನಿ ದನಗಳು ಹಿಂಗೋಲಿ, ಉದಗೀರ್, ಔರಂಗಾಬಾದ್ ಇವುಗಳ ಮೂಲ ಸ್ಥಾನ. ಈ ಆಕಳುಗಳು ಹೆಚ್ಚು ಹಾಲು ಕೊಡುತ್ತದೆ ಮತ್ತು ಹೋರಿಗಳು ಎರೆಭೂಮಿಯ ಕೆಲಸಕ್ಕೆ ಉಪಯುಕ್ತವಾಗಿದೆ. ಗುಜರಾತ್ ಮೂಲದ ಗೀರ್ ದನಗಳು ಉತ್ತಮ ಜಾತಿಯ ಹೈನ ತಳಿಗಳು. ಹಾಲಿಗಾಗಿ ಗೀರ್ ಜಾತಿಯ ದನಗಳನ್ನು ಹೆಚ್ಚಾಗಿ ಸಾಕುತ್ತಾರೆ. ಗೀರ್ ಜಾತಿಯ ದನಗಳನ್ನು ಜಾಗರೂಕತೆಯಿಂದ ಸಾಕಬೇಕು. ಒಮ್ಮೆ ಸೊರಗಿದರೆ ಮತ್ತೆ ಇವು ಸುಧಾರಿಸುವುದು ಕಷ್ಟ. ಕಾಂಕ್ರೇಜ್ ದನಗಳ ಮೂಲ ಗುಜರಾತಿನ ಬನಾಸಕಂಠ.
ಕಾಂಕ್ರೇಜ್ ಜಿಲ್ಲೆಯೇ ಇವುಗಳ ತವರೂರು. ಉತ್ತಮ ಹಾಲು ಕೊಡುವ ರಾಸುಗಳು ಹಾಗೂ ಈ ಜಾತಿಯ ಎತ್ತುಗಳು ಭಾರ ಹೊತ್ತು ಎಳೆಯುವುದಕ್ಕೂ ಸಾರಿಗೆಗೂ ಬಹಳ ಹೆಸರುವಾಸಿ. ಮಹಾರಾಷ್ಟ್ರ ಪ್ರಾಂತದ ಪಶ್ಚಿಮ ಘಟ್ಟ ಪ್ರದೇಶದ ಅಂಕೋಲಾ ಸೋನ್ಹಾದ್ನ ಮೂಲದ ದನಗಳನ್ನು ಡಾಂಗಿ ದನಗಳೆನ್ನುತ್ತೇವೆ. ಈ ದನಗಳಲ್ಲಿ ಹಾಲು ಕಡಿಮೆ, ಆದರೆ ಸಾಧು ಸ್ವಭಾವದ ಇವು ಉತ್ಸಾಹದಿಂದ ಇತರ ಒಕ್ಕಲು ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತವೆ. ಭಾರತದ ತನ್ನದೇ ಆದ ವೈಶಿಷ್ಟ್ಯವಾದ ಹಾಲಿನ ತಳಿಯನ್ನು ಸಿಂಧಿರಾಸು ಎನ್ನುತ್ತೇವೆ. ಕೆಂಪು ಕರಾಚಿ ಸಿಂಧಿರಾಸುಗಳನ್ನು ಭಾರತದ ಎಲ್ಲೆಡೆ ನಾವು ಕಾಣಬಹುದು. ಪಂಜಾಬ್ ರಾಜ್ಯದ ಹೊಯ್ಟಕ್, ಇಸ್ಸಾರ, ಗುರಂಗಾವ್ ಮೂಲದ ದನಗಳನ್ನು ಹರಿಯಾಣ ಆಕಳು ಎನ್ನುತ್ತೇವೆ. ಹಾಲು ಹಾಗೂ ಭಾರ ಎಳೆಯುವಿಕೆ ಎರಡರಲ್ಲೂ ಶ್ರೇಷ್ಠ ಗುಣಮಟ್ಟದ ರಾಸುಗಳೆಂದು ಇವುಗಳು ಗುರುತಿಸಿಕೊಂಡಿವೆ. ಸಾಹಿವಾಲ್ ಅಥವಾ ಮಾಂಟಿಗೋಮಾ ರಾಸುಗಳ ರಾವಿ ನದಿಯ ತೀರದ ದನಗಳು. ಹೈನೋತ್ಪಾದನೆಗಾಗಿ ತಳಿ ಸಂವರ್ಧನೆಗೊಂಡಿರುವ ಇವು ಯಥೇಚ್ಛ ಹಾಲನ್ನು ನೀಡಬಲ್ಲ ಆಕಳುಗಳು. ಆಂಧ್ರ ಪ್ರಾಂತದ ಓಂಗೋಲ ಪ್ರದೇಶದ ದನಗಳನ್ನು ಓಂಗೋಲ ರಾಸುಗಳು ಎನ್ನುತ್ತೇವೆ. ಇವು ದುಡಿತಕ್ಕೆ ಮತ್ತು ಹಾಲಿಗೆ ಹೆಸರುವಾಸಿಯಾದ ತಳಿ. ಓಂಗೋಲ ಎಂದು ಇತ್ತೀಚೆಗೆ ನಾಮಕರಣಗೊಂಡಿರುವ ಇವುಗಳ ಮೂಲ ಹೆಸರು ನೆಲ್ಲೂರ ತಳಿ. ಕರಾವಳಿ ಕರ್ನಾಟಕದ ಹಾಗೂ ಕೇರಳದ ಗಡಿಭಾಗದಲ್ಲಿರುವ ಅತ್ಯಂತ ಚಾಲ್ತಿಯಲ್ಲಿರುವ ತಳಿ ಮಲೆನಾಡ ಗಿಡ್ಡ. ರೈತಾಪಿ ವರ್ಗದವರಿಗೆ ಸಾಕಾಣಿಕೆಗೆ ಅತ್ಯಂತ ಸುಲಭವಾದಂಥ ತಳಿ. ರೋಗ ರುಜಿನಗಳು ಬರುವ ಅವಕಾಶ ಅತಿ ಕಡಿಮೆ. ನಮ್ಮ ವಾತಾವರಣಕ್ಕೆ ಒಗ್ಗುವ ಕಷ್ಟ ಸಹಿಷ್ಣುಗಳು ಈ ಮಲೆನಾಡ ಗಿಡ್ಡ ತಳಿ. 10 ವಿದೇಶಿ ತಳಿಗಳನ್ನು ಕ್ಷೀರೋತ್ಪಾದನೆಗಾಗಿ ಭಾರತದಲ್ಲಿ ಸಾಕುತ್ತಿದ್ದಾರೆ. ಇವುಗಳಲ್ಲಿ ಕೆಲವು ತಳಿಗಳು ಇಂಗ್ಲೆಂಡ್ನ ಶಾರ್ಟ್ ಹಾರನ್, ಲಾಂಗ್ ಹಾರನ್, ರೆಡ್ ಫೋಲ್, ನಾರ್ತ್ ಡೌನ್, ಡಾರ್ಹ್ಯಾಮ್ ಇತ್ಯಾದಿ. ಸ್ಕಾಟ್ಲೆಂಡ್ನ ಅಬರ್ಡೀನ್, ಎಂಗಸ್ ಗಾಲಿ, ಕಿರ್ರಿ, ಇಂಗ್ಲೆಂಡಿನ ಬೇರೆ ದ್ವೀಪದ ಜೆರ್ಸಿ, ಹೋಲ್ಸ್ಟೀನ್, ಫ್ರೀಜಿಯನ್, ಹಾಲೆಂಡಿನ ಡಕ್ ಬಿಲ್ಟ್, ಲೇಕನ್ಫೀಲ್ಡ್ ಇತ್ಯಾದಿಗಳನ್ನು ಗುರುತಿಸಬಹುದು. ಆದರೆ ಕರ್ನಾಟಕದಲ್ಲಿರುವ ಜನಪ್ರಿಯ ವಿದೇಶಿ ತಳಿಗಳೆಂದರೆ ಜೆರ್ಸಿ ಮತ್ತು ಹಾಲ್ಸ್ಟೀನ್. ಸಮೃದ್ಧವಾದಂಥ ವೀರ್ಯ ಸಂಪತ್ತಿನ, ಸದೃಢವಾದಂಥ ಶರೀರದ, ಆರೋಗ್ಯವಂತ ಹೋರಿಯಿಂದ ನೈಸರ್ಗಿಕವಾಗಿ ಆಕಳಿನ ಮಿಲನವಾದರೆ ಗರ್ಭ ಕಟ್ಟುವ ಅವಕಾಶ 45% ಮಾತ್ರ. ಇದರಿಂದ ಇರುವ ಕೆಲವೊಂದು ತೊಂದರೆಗಳೆಂದರೆ ರೋಗಗ್ರಸ್ತ ಹೋರಿಯೊಂದಿಗೆ ಮಿಲನವಾದ ಆಕಳಿಗೂ ರೋಗ ಅಂಟಿಕೊಳ್ಳುವ ಭಯವಿರುತ್ತದೆ ಮತ್ತು ದುರ್ಬಲ ಸಂತಾನ ಅಭಿವೃದ್ಧಿಯಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಯೋಗ್ಯ ಹೋರಿಯಿಂದ ಪರಿಷ್ಕರಿಸಿದ ವೀರ್ಯದ ಮುಖಾಂತರ ನಡೆಯುವ ಕೃತಕ ಗರ್ಭಧಾರಣೆಯಿಂದ 75% ಆಕಳುಗಳು ಗರ್ಭಧರಿಸುವ ಅವಕಾಶವಿದೆ ಮತ್ತು ಉತ್ತಮ ಸಂತಾನೋತ್ಪತ್ತಿಯಾಗುವ ಸಾಧ್ಯತೆಗಳಿವೆ. ಇಂದು ಹಳ್ಳಿಗಳಲ್ಲಿ ಹೈನೋದ್ಯಮ ಬೆಳೆಯುತ್ತಾ ಇರುವುದು ಒಂದು ಒಳ್ಳೆಯ ಲಕ್ಷಣ. ಅಲ್ಲಲ್ಲಿ ತಲೆ ಎತ್ತಿರುವ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಹಳ್ಳಿಯ ರೈತರಿಂದ ಹಾಲನ್ನು ಖರೀದಿಸುತ್ತವೆ. ವೈಜ್ಞಾನಿಕವಾಗಿ ಹಾಲಿನ ಪರೀಕ್ಷೆ ಮಾಡಿ ಉತ್ತಮ ಗುಣಮಟ್ಟದ ಹಾಲನ್ನು ಮಾತ್ರ ಸ್ವೀಕರಿಸಲಾಗುತ್ತದೆ. ಈ ರೈತರು ಸರಬರಾಜು ಮಾಡುವ ಹಾಲಿಗೆ ಸರಕಾರವು ಬೋನಸ್ ರೂಪದಲ್ಲಿ ಧನಸಹಾಯ ಮಾಡುವುದರ ಮುಖಾಂತರ ರೈತರನ್ನು ಪ್ರೋತ್ಸಾಹಿಸ್ತಾ ಇದೆ. ರೈತ ತಾನು ಸಾಕಿದ 1-2 ತಳಿಯ ದನಗಳಿಂದ ಮನೆಗೆ ಬೇಕಾದಷ್ಟು ಹಾಲನ್ನಿತ್ತು ಉಳಿದ ಹಾಲನ್ನು ವಿಕ್ರಯಿಸುತ್ತಾನೆ. ರೈತನಿಗೆ ಒಳ್ಳೆಯ ಗೊಬ್ಬರ, ಗೋಬರ್ ಗ್ಯಾಸಿನಂಥ ಉಪಕಾರವೂ ಇದರಿಂದ ದೊರೆಯುತ್ತದೆ. ಅದೆಷ್ಟೋ ರೈತರ ಬಾಳಿಗೆ ಹೈನುಗಾರಿಕೆ ಹೊಸ ಬೆಳಕನ್ನು ನೀಡಿದೆ. ಗೋವನ್ನು ನಾವು ಸಾಕಿದರೆ ಗೋವು ನಮ್ಮನ್ನು ಸಾಕುತ್ತದೆ ಎನ್ನುವುದು ಇದನ್ನೇ ಅಲ್ಲವೇ. ದೊಡ್ಡ ಪ್ರಮಾಣದಲ್ಲಿ ಡೈರಿ ಫಾರ್ಮ್ ಇಟ್ಟುಕೊಂಡು ಉದ್ಯಮಿಗಳಿಗೂ ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಕೊರತೆ ಇಲ್ಲ. ಈ ಹೈನುಗಾರಿಕೆಯಿಂದ ಖಂಡಿತವಾಗಿ ನಮಗೆ ಉತ್ತಮ ಲಾಭ ಇದೆ. ನಮ್ಮ ಸರ್ಕಾರವು ನಮಗೆ ಉತ್ತಮ ಪ್ರೋತ್ಸಾಹ ನೀಡುತ್ತಿದೆ. ಆದರೆ ಈ ಪ್ರೋತ್ಸಾಹ ವೈಜ್ಞಾನಿಕವಾದ ಹಟ್ಟಿಯ ವ್ಯವಸ್ಥೆ, ಹಾಲನ್ನು ಯಂತ್ರಗಳ ಮೂಲಕ ಪ್ಯಾಕೆಟ್ ಮಾಡಿ ಮಾರುವ ಡೈರಿಯವರು ಇದ್ದಾರೆ. ರೈತರು ಹಾಗೂ ಡೈರಿ ಫಾರ್ಮ್ನ ಮಾಲಕರು ಅತ್ಯಂತ ಪೌಷ್ಟಿಕಾಂಶವಿರುವ ಹುಲ್ಲುಗಳನ್ನು ತಮ್ಮ ದನಗಳಿಗಾಗಿ ಮೇವಾಗಿ ನೀಡಲು ಬೆಳೆಸುತ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಆಕಳುಗಳ ಹಟ್ಟಿ, ಅವುಗಳ ವೈಭವದ ಮೇಲೆ ಆ ಮನೆಯ ಅಂತಸ್ತನ್ನು ಅಳೆಯುತ್ತಿದ್ದ ಕಾಲವಿತ್ತು. ಈಗ ಆ ರೀತಿ ಅಲ್ಲದಿದ್ದರೂ ವಿರಳವಾಗಿ ಆದರೂ ನಮ್ಮಲ್ಲಿ ದನಗಳನ್ನು ಸಾಕುತ್ತಿದ್ದಾರೆ ಎನ್ನುವುದೇ ಈ ಮಣ್ಣಿನ ಪುಣ್ಯ. ಹೈನುಗಾರಿಕೆ ಭಾರಿ ಉತ್ತಮ ಒಂದು ಕಸುಬು. ಹೈನುಗಾರಿಕೆಯಲ್ಲಿ ಹೆಚ್ಚಿನ ಒಂದು ಪರಿಶ್ರಮ ಕೊಟ್ಟರೆ ಎಲ್ಲರಿಗೊಂದು ಪ್ರಯೋಜನ ಆಗ್ತದೆ. ಕೃಷಿಕಾಗಿ ಟ್ರೋಲಿಂಗ್ ಅಪ್ಪನಿಂಚ ಬಂಡ ಪೆತ್ತಡದ ಹತ್ರ ಕೃಷಿ ಆಪಣು, ಕೃಷಿ ಹತ್ರ ಪೆತ್ತ ಇಪ್ಪುಂಡು. ಪೆತ್ತ ಇತ್ತನ್ನ ಮಾತ್ರ ಕೃಷಿ ನಡಪರ ಸಾಧ್ಯ. ಈ ಟೋಟಲ್ ತುಂಡ ಕೃಷಿಕಾಗಿ ಬೆನ್ನೆಲುಬಾದೆ ಈ ಪೆತ್ತ ಇಪ್ಪನಂದು ಬಂದು ನನ್ನ ಅಭಿಪ್ರಾಯ. ಹೈನು ಉತ್ಪನ್ನಗಳು ಭಾರತೀಯರಿಗೆ ಅತ್ಯಂತ ಪವಿತ್ರ ವಸ್ತುಗಳು.
ಎಂತಹ ಅಶುಚಿ ಅಶುದ್ಧಗಳನ್ನು ಶುದ್ಧ ಮಾಡಬಲ್ಲ ಪಂಚಗವ್ಯದ ಕಲ್ಪನೆ ಅದ್ಭುತವಾದದ್ದು. ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪಗಳ ಮಿಶ್ರಣವನ್ನು ಪಂಚಗವ್ಯ ಎನ್ನುತ್ತಾರೆ. ಹೊರಗೆ ಮೇದು ಬರುವ ದನಗಳ ಈ ಉತ್ಪನ್ನಗಳು ಅತ್ಯಂತ ಆರೋಗ್ಯಪೂರ್ಣ ಔಷಧಿಯೂ ಹೌದು ಎಂಬುದನ್ನು ಇಂದಿನ ವಿಜ್ಞಾನವು ಒಪ್ಪಿಕೊಳ್ಳುತ್ತದೆ. ಎಂದಾದರೆ ನಮ್ಮ ಋಷಿಮುನಿಗಳ ಅಪೂರ್ವ ಕಲ್ಪನೆಗೆ ನಾವು ತಲೆಬಾಗಲೇಬೇಕು. ಯಾವುದೇ ಪೂಜೆ ಪುರಸ್ಕಾರಗಳಿಗೆ ಹಾಲು, ತುಪ್ಪ, ಮೊಸರು, ಗೋಮಯ, ಗೋಮೂತ್ರಗಳು ಬೇಕೇ ಬೇಕು. ಆಕಳಿನ ಸೆಗಣಿಯಲ್ಲಿ ಕ್ರಿಮಿನಾಶಕ ಗುಣವಿದೆ. ಆದುದರಿಂದಲೇ ಸೆಗಣಿ ಸಾರಿಸುವ ಸಂಪ್ರದಾಯ ನಮ್ಮ ದೇಶದಲ್ಲಿದೆ. ಸಕಲ ಸಮೃದ್ಧಿಗಳ ಪರಿಪೂರ್ಣ ಆಹಾರವೆನಿಸಿದ ಹಾಲು ನಮ್ಮ ದೇವರುಗಳ ಅಭಿಷೇಕಕ್ಕೂ ಅತ್ಯಂತ ಮಹತ್ವವಾದದ್ದು. ನಿತ್ಯಾಭಿಷೇಕದಲ್ಲಿ ಗರ್ಭಗುಡಿಯೊಳಗಿನ ಮೂರ್ತಿಗಳಿಗೆ ಕ್ಷೀರಾಭಿಷೇಕ ಆಗಲೇಬೇಕು. ಹೆಚ್ಚೇಕೆ 12 ವರ್ಷಗಳಿಗೊಮ್ಮೆ ಮಹಾಮಜ್ಜನವಾಗುವ ಬಾಹುಬಲಿ ಸ್ವಾಮಿಗೂ ಹಾಲಿನ ಅಭಿಷೇಕ ಪರಮಪ್ರಿಯ. ಕಗ್ಗಲ್ಲಿನ ಬೃಹತ್ ವಿಗ್ರಹದ ನೆತ್ತಿಯಿಂದ ಅಲೆ ಅಲೆಯಾಗಿ ಬಂದು ಪಾದವನ್ನು ತೋಯಿಸುವ ಹಾಲಿನ ಅಭಿಷೇಕ ನೋಡುವುದೇ ಒಂದು ಸುಂದರ ದೃಶ್ಯಕಾವ್ಯ. ಭಜಕರಿಗೆ ಪರಮ ಪುನೀತ ಭಾವ. ಮಸ್ತಕಾಭಿಷೇಕ ತುಳುನಾಡಿನ ಹೆಚ್ಚಿನ ಕಡೆಯಲ್ಲಿ ಆಚರಣೆಯಲ್ಲಿರುವಂತಹ ನಾಗಾರಾಧನೆ, ನಾಗಾಭಿಷೇಕಕ್ಕೂ ಹಾಲಿನ ಅವಶ್ಯಕತೆ ಇದೆ. ನಾಗನಿಗೂ ಹಾಲು ಅತ್ಯಂತ ಪರಮ ಪ್ರಿಯವಾದಂತಹ ಅಭಿಷೇಕ ಎನ್ನುವುದು ಆಸ್ತಿಕರ ನಂಬಿಕೆ. ತುಪ್ಪವಿಲ್ಲದೆ ಯಾವುದೇ ಹೋಮಗಳು ಸಂಪನ್ನವಾಗಲಾರದು. ಎಲ್ಲ ಸಮಿದೆಗಳನ್ನು ಯಜ್ಞಕುಂಡದಲ್ಲಿ ಸವಿಯುವ ಅಗ್ನಿದೇವನಿಗೆ ತುಪ್ಪ ಅಂದರೆ ಪರಮಪ್ರಿಯ. ಪೂರ್ಣಾಹುತಿಗೆ ಬೀಳುವ ತುಪ್ಪದ ಧಾರೆಗೆ ಮುಗಿಲೆದ್ದು ಉರಿಯುವ ಯಜ್ಞಕುಂಡದಿಂದ ಹೊರಟ ಹೋಮದ ಧೂಮ ಇಡೀ ಪ್ರಕೃತಿಯನ್ನು ಶುದ್ಧಗೊಳಿಸುತ್ತದೆ ಎಂಬುದು ಹಿಂದೂ ಧರ್ಮದ ನಂಬಿಕೆ. ಸಾಂಪ್ರದಾಯಿಕವಾಗಿ ಕೈಯಿಂದ ಹಾಲು ಹಿಂಡುವುದು ಅಥವಾ ಕರೆಯುವುದು ಅನಾದಿ ಕಾಲದಿಂದಲೂ ನಡೆದು ಬಂದಂತಹ ಸಂಪ್ರದಾಯ. ಕರುವನ್ನು ಮೊದಲೊಮ್ಮೆ ಬಿಟ್ಟು ಕೆಚ್ಚಲನ್ನು ಸ್ವಚ್ಛವಾಗಿ ತೊಳೆದು ಹಾಲು ಕರೆಯುವುದು. 1 ಮೊಲೆಯ ಹಾಲನ್ನು ಕರುವಿಗೆ ಬಿಡುವುದು ಕ್ರಮ. ಕರೆದ ಹಾಲನ್ನು ಮೊದಲಾಗಿ ಹಟ್ಟಿ ಬದಿಯ ಕಲ್ಲಿನಲ್ಲಿ ಕಾಡು ಎಳೆಯಲ್ಲಿ ಮುಳುಗಿಸಿಟ್ಟು ಗೋವುಗಳಿಗೆ ಯಾವುದೇ ತೊಂದರೆ ಇಲ್ಲದೆ ನೋಡಿಕೊಳ್ಳುವ ಅಮಾನುಷ ಶಕ್ತಿಗೆ ಸಮರ್ಪಿಸುವುದನ್ನು ಈಗಲೂ ನಾವು ಕಾಣುತ್ತೇವೆ. ಇನ್ನು ಕೆಲವು ಮನೆಗಳಿಗೆ ದೇವರಿಗೆ, ದೈವಕ್ಕೆ ನಾವು ಉಪಯೋಗಿಸುವ ಮೊದಲು ಹಾಲನ್ನು ಅರ್ಪಿಸುವ ಪರಿಪಾಠವಿದೆ. ವರ್ಷಕ್ಕೊಮ್ಮೆ ಹಟ್ಟಿಯ ಬಾಗಿಲಿನಲ್ಲಿ ಎಡೆ ಹಾಕಿ ಬಡಿಸಿ ಹಟ್ಟಿ ಮಾರಿ, ಬಬ್ಬರಿಯ, ಅಂಗರಕುಡ, ಕೊರಗತನಿಯ ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರಿನಿಂದ ಹಟ್ಟಿ ಪೂಜೆ ನಡೆಯುವುದನ್ನು ಗಮನಿಸುತ್ತೇವೆ. ಇದು ಸಾತ್ವಿಕವಾದಂಥ ಸಸ್ಯಾಹಾರದಲ್ಲಿದೆ. ಮಾಂಸಾಹಾರ ಬಡಿಸುವ ಪರಿಪಾಠವೂ ಇದೆ. ಇದರ ಹಿಂದಿರುವ ಉದ್ದೇಶ ಒಂದೇ, ದೇವರೇ ನಮ್ಮ ದನುಕರುಗಳಿಗೆ, ನಮ್ಮ ಪಶು ಸಂಪತ್ತಿಗೆ ಏನು ತೊಂದರೆ ಮಾಡದಿರು ಎನ್ನುವುದೇ ಆಗಿದೆ. ಆದರೆ ಮುಂದುವರಿದ ವಿಜ್ಞಾನ ಯುಗದಲ್ಲಿ ಹಾಲು ಕರೆಯಲು ಯಂತ್ರಗಳಿವೆ. 100 ರಾಸುಗಳಿರುವ ಡೈರಿ ಮಾಲಕರು ದಿನಗೂಲಿ ನೌಕರರ ಕೊರತೆಯಿಂದಾಗಿ ಇಂತಹ ಹಾಲಿಂಡುವ ಯಂತ್ರದ ಮೊರೆ ಹೋಗಿದ್ದನ್ನು ನಾವು ಕಾಣುತ್ತೇವೆ. ಮೊಸರಿನಲ್ಲಿ ಕಡೆಗೋಲಲ್ಲಿ ಕಡೆದಾಗ ಮೇಲೆ ಶುಭ್ರವಾಗಿ ತೇಲುವ ಬೆಣ್ಣೆ ಮುದ್ದೆ. ಆವಾಗ ಆ ಮನೆಯ ಗರತಿಯ ಬಾಯಿಂದ ಬರುವ ಜಾನಪದ ಹಾಡುಗಳು ಈಗ ವಿರಳ. ಈಗ ಇದನ್ನು ಯಂತ್ರಗಳೇ ಮಾಡುತ್ತಿವೆ. ತಾಯಿಯೊಬ್ಬಳು ತನ್ನ ಮಗುವಿಗೆ ಜನ್ಮ ನೀಡುವುದೆಂದರೆ ತನ್ನ ಪ್ರಾಣವನ್ನು ದೇವರ ಕೈಯಲ್ಲಿ ಅಡವಿಟ್ಟು ಇನ್ನೊಂದು ಜೀವಕ್ಕೆ ಭೂಮಿಯ ಬೆಳಕು ತೋರಿಸುವ ಮಹಾ ತ್ಯಾಗದ ಪ್ರಕ್ರಿಯೆ. ಈ ಮಾತು ಗೋಮಾತೆಗೂ ಅನ್ವಯಿಸುತ್ತದೆ. ಆದರೆ ಮನುಷ್ಯ ವರ್ಗದಲ್ಲಿ ಒಂದು ಮಗು 10 ಹೆಜ್ಜೆ ಇಡಬೇಕಾದರೆ ಕನಿಷ್ಠ 10 ತಿಂಗಳು ಬೇಕು. ಗೋಮಾತೆಯ ಮಗನಿಗೆ ಕೇವಲ 10 ನಿಮಿಷಗಳು ಸಾಕು. ತನ್ನ ದೊರಗು ನಾಲಿಗೆಯ ಘರ್ಷಣೆಯಿಂದ ಕರುವಿನ ಮೈಯಲ್ಲಿ ಶಕ್ತಿ ತುಂಬುವ ಗೋವಿನ ಶಕ್ತಿ ಅದ್ಭುತ ಎನಿಸುವುದಿಲ್ಲ. 4-5 ಮೈಲುಗಳ ಅಂತರಕ್ಕೆ ಮೇಯಲು ಹೋದಂಥ ತುಂಬು ಗಬ್ಬದ ದನ ಕಾಡಿನಲ್ಲಿಯೇ ಕರೆ ಹಾಕಿದರು ಆ ಕರುವಿನ ಜತೆಗೆ ತನ್ನ ಒಡೆಯನ ದುಡ್ಡಿಗೆ ಬರುವ ಗೋಮಾತೆಯ ಕೃತಜ್ಞತಾ ಮನೋಭಾವದ ಎದುರು ನಾವು ಕನಿಷ್ಠರು ಎಂದೆನಿಸುತ್ತದೆ. ಕೆಲವೊಮ್ಮೆ ಮನುಷ್ಯರಲ್ಲಿದ್ದಂತೆಯೇ ಗೋಮಾತೆ ಅವಳಿ ಕರುಗಳಿಗೆ ಜನ್ಮ ನೀಡುವುದಿದೆ. ಇಲ್ಲೊಮ್ಮೆ ನೋಡಿ, ಅಪರೂಪಕ್ಕೆ ಎಂಬಂತೆ ಈ ಮಹಾಮಾತೆ 5 ಕರುಗಳಿಗೆ ಏಕಕಾಲದಲ್ಲಿ ಜನ್ಮ ನೀಡಿ ತನ್ನ ಒಡೆಯನಿಗೆ ಬೋನಸ್ ನೀಡಿದ್ದಾರೆ. ಇದು ಪ್ರಕೃತಿಯ ಕೌತುಕವೆನ್ನದೆ ಬೇರೇನು ಹೇಳಬೇಕು ಹೇಳಿ. ಹುಲಿ ದನಗಳು ಅಜನ್ಮ ಶತ್ರುಗಳು. ದನ ಹುಲಿಯ ಆಹಾರ. ಯಾಕಂದರೆ ಹುಲಿ ಯಾವತ್ತೂ ಸಸ್ಯಾಹಾರಿ ಆಗಲಾರದು. ಆದರೆ ಈ ಅಜನ್ಮ ಶತ್ರುಗಳೇ ಒಂದೇ ಪಾತ್ರೆಯಲ್ಲಿ ನೀರು ಕುಡಿಯುವುದೆಂದರೆ ಕೆಲವೊಂದು ಪವಾಡ ಕ್ಷೇತ್ರಗಳಲ್ಲಿ ಮಾತ್ರ ಇದು ಸಾಧ್ಯ. ದನದ ಕೆಚ್ಚಲಿಂದ ಹಾಲು ಕುಡಿಯುವ ಹುಲಿಮರಿ, ಹುಲಿಯ ಮೊಲೆಯಿಂದ ಕ್ಷೀರ ಹೀರುವ ಕರು, ಇಂತಹ ದೃಶ್ಯಗಳು
ಅಹಿಂಸೋ ಪರಮೋಧರ್ಮ ಎಂದು ಜಗತ್ತಿಗೆ ಸಾರಿದ ಜೈನ ಕ್ಷೇತ್ರಗಳಲ್ಲಿ ಈ ರೀತಿಯ ಶಿಲ್ಪಗಳನ್ನು ನಾವು ಇವತ್ತಿಗೂ ಕಾಣಬಹುದು. ವಿಶ್ವದ ಪ್ರತಿಯೊಬ್ಬನೂ ತಾಯಿಯ ಹಾಲನ್ನು ಹುಟ್ಟಿದಾರಭ್ಯದಿಂದ 2 ವರ್ಷ ಕುಡಿದಿರಬಹುದು. ಬಾಕಿ ನಾವು ಸಾಯುವವರೆಗೆ ನಮ್ಮ ಜೀವಿತಾವಧಿಯಲ್ಲಿ ಕುಡಿಯುವ ಹಾಲು ಆಕಳಿನ ಹಾಲು. ಹಾಗಾಗಿ ಗೋವಿಗೆ ನಾವು ವಿಶ್ವಮಾತೆ, ಲೋಕಮಾತೆ ಎನ್ನುತ್ತಾರೆ. ಹೆತ್ತ ತಾಯಿ ಅವಳ ಮಕ್ಕಳಿಗೆ ಮಾತ್ರ ತಾಯಿ. ಗೋವು ವಿಶ್ವಕ್ಕೆ ಮಾತೆ. ಅಂತಹ ಗೋಮಾತೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ? ಹಾಲು ನೀಡುವುದನ್ನು ನಿಲ್ಲಿಸಿದ ಬರಡು ದನವನ್ನು, ಮುದಿಯಾದಂತಹ ಗೋವನ್ನು ನಿರ್ದಾಕ್ಷಿಣ್ಯವಾಗಿ ಕಟುಕನಿಗೆ ಮಾರಿಬಿಡುತ್ತೇವೆ. ನಾವೆಷ್ಟು ಕೃತಜ್ಞರು! ಹಾಲಿಯುವ ಆಕಳಿನ ಮಾಂಸವನ್ನು ರಫ್ ಮಾಡಿಕೊಂಡು ಕಲಬೆರಕೆಯಾದಂಥ ಹಾಲಿನ ಪುಡಿಯನ್ನು ಆಮದು ಮಾಡಿಕೊಳ್ಳುವಂಥ ನಾವು ಮಹಾಬುದ್ಧಿವಂತರು. ಧಿಕ್ಕಾರವಿರಲಿ ನಮ್ಮ ಬುದ್ಧಿವಂತಿಕೆಗೆ. ಚಿಕ್ಕಾಸಿನ ಆಸೆಯಲ್ಲಿ ನಾವು ಮಾರಿದ ಪಶುಗಳನ್ನು ಖರೀದಿಸಿದಂಥ ವ್ಯಕ್ತಿ ಅದನ್ನು ಎಷ್ಟೊಂದು ಅಮಾನುಷವಾಗಿ ವಾಹನದೊಳಗೆ ದಬ್ಬಿ ಬಂಧಿಸಿ ಕಷಾಯಖಾನೆಗೆ ರವಾನಿಸುತ್ತದೆ ಎಂಬುದನ್ನು ಕಂಡಾಗ ಮನಸ್ಸು ದುಃಖತಪ್ತವಾಗ್ತದೆ. ವಧಾಸ್ಥಾನದಲ್ಲಿ ಕಟುಕನ ಕತ್ತಿಗೆ ತಲೆಯೊಡ್ಡುವ ಗೋಮಾತೆಯ ಮೂಕವಾದಂಥ ರೋಧನವನ್ನು ನೆನೆಸಿಕೊಂಡಾಗ ನಮಗೆ ಎಲ್ಲವನ್ನೂ ನೀಡಿದ ಆ ಲೋಕಮಾತೆಗೆ ನಾವು ಕೊಟ್ಟ ಕಾಣಿಕೆ ಇದೇನಾ? ನಾಗರಿಕರೆನಿಸಿಕೊಂಡು ನಾವು ಎತ್ತ ಸಾಗುತ್ತಾ ಇದ್ದೇವೆ. ಕೊನೆಗೂ ಗೋವಿನ ಹಾಡಿನಲ್ಲಿ ಬರುವ ಸೊಲ್ಲು ನಮ್ಮನ್ನು ಚುಚ್ಚಿ ಚುಚ್ಚಿ ಪ್ರಶ್ನಿಸ್ತಾ ಇದೆ. ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ.